ಮಂಗಳೂರಿನ ಮಣ್ಣಗುಡ್ಡ ಮತ್ತು ಕೊಟ್ಟಾರ ಚೌಕಿಯಲ್ಲಿ ಸ್ಲೀಪ್ ವೆಲ್ ಮಳಿಗೆ ಶುಭಾರಂಭಗೊಂಡಿತು. ಮ್ಯಾಟ್ರೆಸ್ಗಳು ಭಾರತದಲ್ಲಿ ಪ್ರಸಿದ್ಧ ಹಾಸಿಗೆ ಬ್ರ್ಯಾಂಡ್ ಆಗಿದ್ದು ಗುಣಮಟ್ಟ ಮತ್ತು ಸೌಕರ್ಯಕ್ಕೆ ಹೆಸರುವಾಸಿಯಾಗಿದೆ. ಸ್ಪ್ರಿಂಗ್ನಂತಹ ವಿವಿಧ ವಿಧಗಳಲ್ಲಿ ಲಭ್ಯವಿದೆ. ಮಂಗಳೂರಿನ ಅತಿ ದೊಡ್ಡ ಶೋರೂಮ್ ಸ್ಲೀಪ್ ವೆಲ್ ಆಗಿದ್ದು ಜನತೆಯ ಅತ್ಯುತ್ತಮ ಬ್ರ್ಯಾಂಡ್ ಆಗಿದೆ. ಇದೀಗ ಮಂಗಳೂರಿನ ಮಣ್ಣಗುಡ್ಡ ಮತ್ತು ಕೊಟ್ಟಾರ ಚೌಕಿಯಲ್ಲಿ 2 ಮಳಿಗೆಗಳು ತೆರೆದಿದ್ದು ಗ್ರಾಹಕರಿಗೆ ಇನ್ನಷ್ಟು ಹತ್ತಿರವಾಗುತ್ತಿದ್ದಾರೆ. ಸ್ಲೀಪ್ ವೆಲ್ನ ಕ್ಲಸ್ಟರ್ ಹೆಡ್ ಸತೀಶ್ ಶೆಟ್ಟಿಯವರು ನೂತನ ಮಳಿಗೆಯನ್ನು ಉದ್ಘಾಟಿಸಿದರು. ಇದೇ ವೇಳೆ ಸ್ಲೀಪ್ ವೆಲ್ನ ಪ್ರಾದೇಶಿಕ ವ್ಯವಸ್ಥಾಪಕರಾದ ಪ್ರವೀಣ್ ಕುಮಾರ್ ಜೈನ್ ಅವರು ಸ್ಲೀಪ್ ವೆಲ್ನ ಬ್ರ್ಯಾಂಡ್ನ ಬಗ್ಗೆ ವಿವರಿಸಿದರು. ಇವತ್ತು ಸೋನಾ ಇಂಟರ್ನ್ಯಾಷನಲ್ ಇನ್ಕಾರ್ಪೊರೇಷನ್ ಅಲ್ಲಿ ಸ್ಲೀಪ್ ವೆಲ್ ಇದ್ದು ಹೊಸ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಸ್ಲೀಪ್ ವೆಲ್ ಗ್ಯಾಲರಿ ಅಂತ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿ ಎಲ್ಲಾ ತರದ ಮ್ಯಾಟ್ರೆಸ್ ಗಳು ಲಕ್ಸುರಿಯಿಂದ ಹಿಡಿದು ನಿಮಗೆ ಇಕಾನಮಿ ರೇಂಜ್ ತನಕ ಎಲ್ಲಾ ಮ್ಯಾಟ್ರೆಸ್ ಗಳು ಇಲ್ಲಿ ಅವೈಲೇಬಿಲಿಟಿ ಉಂಟು. ಲೆಟೆಕ್ಸ್ ಮ್ಯಾಟ್ರೆಸ್ ಇಂದ ಹಿಡಿದು ನಿಮಗೆ ಮೆಮೊರಿ ಫೋಮ್ ಮ್ಯಾಟ್ರೆಸ್ ತನಕ ಎಲ್ಲಾ ಮ್ಯಾಟ್ರೆಸ್ ಗಳು ಇಲ್ಲಿ ನಿಮಗೆ ಬಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡಬಹುದು. ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ಎಲ್ಲಾ ಮ್ಯಾಟ್ರೆಸ್ ಗಳನ್ನು ಪರ್ಚೇಸ್ ಮಾಡಬಹುದು. ಹಾಗೆ ಈಗ ನೆಕ್ಸ್ಟ್ ಫೆಸ್ಟಿವಲ್ ಸೀಸನ್ ಬರೋದ್ರಿಂದ ಹೊಸ ಹೊಸ ವೆರೈಟಿಗಳನ್ನು ಇಲ್ಲಿ ನೀವು ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಲೈಕ್ ನಿಮ್ಗೆ ಈಗ ಮನೆಯಲ್ಲಿ ಹೇಗೆ ಮ್ಯಾಟ್ರೆಸ್ ಅನ್ನು ಯೂಸ್ ಮಾಡ್ತೀರಾ ವಿತೌಟ್ ಪ್ಲಾಸ್ಟಿಕ್ ಕವರ್, ಸೊ ಸೇಮ್ ಫೀಲಿಂಗ್ ಇಲ್ಲಿ ಮ್ಯಾಟ್ರೆಸ್ ಅನ್ನು ಯೂಸ್ ಮಾಡಿ ನಿಮ್ಗೆ ಯಾವ ತರದ ಮ್ಯಾಟ್ರೆಸ್ ನಿಮ್ಮ ಬಾಡಿಗೆ ಫಿಟ್ ಆಗುತ್ತೆ ಆ ಮ್ಯಾಟ್ರೆಸ್ ಅನ್ನು ಇಲ್ಲಿ ಪರ್ಚೇಸ್ ಮಾಡಬಹುದು. ನಾರ್ಮಲ್ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಮ್ಯಾಟ್ರೆಸ್ ಪ್ಲಾಸ್ಟಿಕ್ ಕವರ್ ಹಾಕಿಟ್ಟಿರ್ತಾವೆ. ಸೊ ಇಲ್ಲಿ ಏನ್ ಹಾಕಿದ್ದೇವೆ ಅಂತ ಹೇಳಿದ್ರೆ ಆಕ್ಚುಯಲ್ ಮ್ಯಾಟ್ರೆಸ್ ನೀವು ಮನೆಯಲ್ಲಿ ಹೇಗೆ ಯೂಸ್ ಮಾಡ್ತೀರಿ ಅದೇ ರೀತಿಯ ಈ ಒಂದು ಫೀಲಿಂಗ್ ಇಲ್ಲಿ ಸಿಗುತ್ತೆ. ಸೊ ಇದರದ ಸದುಪಯೋಗವನ್ನು ನಮ್ಮ ಎಲ್ಲ ಮಂಗಳೂರಿನ ಗ್ರಾಹಕರು ಪಡೆದುಕೊಳ್ಳಬೇಕಾಗಿ ನಾವೆಲ್ಲ ಸ್ಲೀಪ್ ವೆಲ್ ಕಂಪನಿಯಿಂದ ಪರವಾಗಿ ಅದೇ ರೀತಿ ಸೋನಾ ಗ್ರೂಪ್ ಪರವಾಗಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸ್ಲೀಪ್ ವೆಲ್ ಏರಿಯಾ ಮ್ಯಾನೇಜರ್ ಮಿಥುನ್, ಸೋನಾ ಗ್ರೂಪ್ನ ಸಂಸ್ಥಾಪಕರಾದ ವಿಕ್ರಮ್ ವಿಶೇಟ್, ಸೋನಾ ಐ ಕೇರ್ ಕ್ಲಿನಿಕ್ನ ನೇತ್ರ ತಜ್ಞರಾದ ಡಾಕ್ಟರ್ ರತಿ ಅಭಿಜಿತ್, ಸೋನಾ ಐ ಪ್ಲಸ್ ಮಾಲಕರಾದ ಧೀರಜ್, ಸೋನಾ ಗ್ರೂಪ್ನ ಮಾಲಕರಾದ ಡಾಕ್ಟರ್ ಸೂರಜ್ ವಿಎಸ್, ಸೋನಾ ಇಂಟರ್ನ್ಯಾಷನಲ್ ಐಎನ್ಸಿಯ ಪಾಲುದಾರರಾದ ದೀಪಿಕಾ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.